ಕಾಲೇಜ್ ಆಫ್ ಫಾರ್ಮಸಿದ ವತಿರ್ದು 57ನೇ ರಾಷ್ಟ್ರೀಯ ಫಾರ್ಮಸಿ ದಿನದ ಅಂಗವಾದ ಆರೋಗ್ಯ ಜಾಗೃತಿ ಜಾಥಾ ತೊಕ್ಕೋಟು ಜಂಕ್ಷನ್ ಬುಧವಾರ ನಡೆದಿದೆ. 57ನೇ ರಾಷ್ಟ್ರೀಯ ಫಾರ್ಮಸಿ ದಿನದ ಅಂಗವಾದ PA ಕಾಲೇಜ್ ಆಫ್ ಫಾರ್ಮಸಿದ ವತಿರ್ದು ಆರೋಗ್ಯ ಜಾಗೃತಿ ಜಾಥಾರು ತೊಕ್ಕೋಡು ಜಂಕ್ಷನ್ ಬುಧವಾರ ಅಟನೆ ಮಲ್ದಿತ್ತಿರು. PA ಕಾಲೇಜ್ ಆಫ್ ಫಾರ್ಮಸಿದ ಪ್ರಾಂಶುಪಾಲರು ಡಾಕ್ಟರ್ ಸಲೀಮುಲ್ಲಾ ಖಾನ್ ವಿದ್ಯಾರ್ಥಿಗಳಿಗೆ ಭಿತ್ತಿ ಫಲಕನ ಕೊರ್ಪನ ಮೂಲಕ ಜಾಥಾಗ ಚಾಲನೆ ಕೊಡ್ದು ಆರೋಗ್ಯ ಪನ್ಪು ನಾವು ದೇವೇರ್ ಕೊಡ್ತಿನ ಮಾಮಲ್ಲ ಭಾಗ್ಯ ಈ ಆರೋಗ್ಯನ ಕಾತೋ ನಾವು ಮಾತೆರ್ನಲ ಕರ್ತವ್ಯ ಓವೇ ಸೀಕ್ ಬತ್ತಂಡಲ ಉದಾಸೀನತೆ ಮಲ್ಪಂದೆ ವೈದ್ಯರ ನಡೆಪೋದು ತೋಚವಾಡು ಬಂದು ತೆರಿಪಾಯರು. ಎಲ್ಲರೂ ಔಷಧ ತಜ್ಞರಿಂದ ಮಾಹಿತಿ ಪಡೆದು ಅವರ ಸಲಹೆ ಪಡೆದು ತಮ್ಮ ಔಷಧಿಗಳನ್ನು ಸೇವಿಸಬೇಕು. ಆರೋಗ್ಯ ಅನ್ನೋದು ಸೃಷ್ಟಿಕರ್ತನ ಕೊಟ್ಟಿರುವ ಒಂದು ಅತಿ ದೊಡ್ಡ ಭಾಗ್ಯ. ಈ ಭಾಗ್ಯವನ್ನು ನಾವು ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯ. ನಾವು ಏನು ತಿನ್ನಬೇಕು, ಏನು ಕುಡಿಬೇಕು, ಯಾವುದನ್ನು ಉಪಯೋಗಿಸಬಾರ್ದು, ಯಾವುದನ್ನು ಉಪಯೋಗಿಸ್ಬೇಕನ್ನೋದನ್ನು ಔಷಧ ತಜ್ಞರು ಹಾಗೂ ವೈದ್ಯರು ಹಾಗೂ ಅನೇಕ ಪ್ಯಾರಾಮೆಡಿಕಲ್ ಸ್ಟಾಫ್ ತಮಗೆಲ್ಲ ಮಾಹಿತಿ ನೀಡ್ತಾರೆ. ಮಾತೆರ್ಲ ಆರೋಗ್ಯದ ಬಗೆಟ್ ಕಾಳಜಿ ವಹಿಸೋಡು ಮದ್ಯಪಾನ ಧೂಮಪಾನದ ಆಪನ ದುಷ್ಪರಿಣಾಮದ ಬಗೆಟ್ ಜನಗಳಿಗೆ ತೆರಿಪಾವನ ಉದ್ದೇಶದ ಈ ಜಾಥಾನು ಅಟನೆ ಮತದ ಪಂಡದ PA ಕಾಲೇಜ್ ಆಫ್ ಫಾರ್ಮಸಿದ ಪ್ರೊಫೆಸರ್ ಡಾಕ್ಟರ್ ಮೊಹಮ್ಮದ್ ಮುಬೀನ್ ತೆರಿಪಾಯರು. ಎಂಬುದು ಇದು ನಮಗೆ ದೇವನು ನೀಡಿದಂತಹ ಮಹಾ ಅನುಗ್ರಹವಾಗಿದೆ, ವಿಶ್ವಸ್ತ ನಿಧಿಯಾಗಿದೆ. ಸೊ ಇದನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರುವುದು ಅದು ದೊಡ್ಡ ಅವಿವೇಕತನವಾಗಿದೆ. ಕ್ಷುಲ್ಲಕ ಕಾರಣಗಳಿಗಾಗಿ ನಾವು ನಮ್ಮ ಜೀವವನ್ನು ಕಳೆಕೊಳ್ಳಬೇಕಾದಂತಹ ಪ್ರಸಂಗ ತಲೆದೋರುತ್ತದೆ. ಯಾವ ರೀತಿ ಗೆದ್ದಲುಗಳು ಇಡೀ ಗ್ರಂಥಾಲಯವನ್ನೇ ನಾಶ ಮಾಡುತ್ತದೋ ಅದೇ ರೀತಿ ಕ್ಷುಲ್ಲಕವಾದಂತಹ ರೋಗಗಳು ನಮ್ಮ ಜೀವವನ್ನು ನಾಶಗೊಳಿಸ್ತದೆ. ಪ್ರೀತಿಯ ಬಂಧುಗಳೇ, ಈ ಒಂದು ಜನಜಾಗೃತಿಯನ್ನು ನಾವು ಮೂಡಿಸ್ತಾ ಇದ್ದೇವೆ. ಆರೋಗ್ಯದ ಬಗ್ಗೆ ಜನಸಾಮಾನ್ಯರು ಅದರ ಮಹತ್ವವನ್ನು ತಿಳಿದುಕೊಳ್ಳಬೇಕು. ಅವರದು ಬೊಕ್ಕ ಆರೋಗ್ಯ ಜಾಗೃತಿ ಜಾಥಾ ತೊಕ್ಕೋಡು ಜಂಕ್ಷನ್ ನಡೆತಂಡು.